ಮಂಜೇಶ್ವರ ರೈಲ್ವೆ ನಿಲ್ದಾಣಕ್ಕೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕವಾದ ರಾಕಂ ಜಂಕ್ಷನ್ನ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ತ್ಯಾಜ್ಯಗಳು ಗಬ್ಬೆದ್ದು ನಾರುತ್ತಿದ್ದು, ಈ ಪರಿಸರದ ಹಲವೆಡೆ ವಾಂತಿ ಭೇದಿ ಅದೇ ರೀತಿ ವಿವಿಧ ರೀತಿಯ ಜ್ವರಗಳು ಕಾಣಿಸಿಕೊಂಡಿದ್ದರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸದೇ ಇರುವುದು ಸ್ಥಳೀಯರಲ್ಲಿ ಆತಂಕವನ್ನ ಹುಟ್ಟಿಸಿದೆ. ರಾಕಂ ಜಂಕ್ಷನ್, ಹೊಸಂಗಡಿ, ಕರೋಡ ಮೊದಲಾದ ರಾಷ್ಟ್ರೀಯ ಹೆದ್ದಾರಿಗಳ ಬದಿಗಳಲ್ಲಿ ತ್ಯಾಜ್ಯಗಳು ತುಂಬಿ ಗಬ್ಬೆದ್ದು ನಾರುತ್ತಿದ್ದು, ಜನರು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾದು ನಿಲ್ಲುವಾಗಲೂ ದುರ್ಗಂಧವನ್ನ ಸಹಿಸಲಾರದ ಪರಿಸ್ಥಿತಿ ಬಂದೊದಗಿದೆ. ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳ ಜೊತೆಗೆ ಸತ್ತ ನಾಯಿ, ಬೆಕ್ಕು, ಅದೇ ರೀತಿ ಕೋಳಿ ತ್ಯಾಜ್ಯ, ಹಾಳಾಗಿರುವ ತರಕಾರಿಗಳನ್ನು ಕೂಡ ಬಿಸಾಡಲಾಗುತ್ತಿದೆ. ಸತ್ತ ನಾಯಿ ಹಾಗೂ ಬೆಕ್ಕುಗಳ ಶರೀರಗಳು ಇತರ ತ್ಯಾಜ್ಯದೊಂದಿಗೆ ಬೆರೆತುಕೊಂಡು ಅದರಲ್ಲೇ ಉತ್ಪಾದನೆಯಾಗುತ್ತಿರುವ ಸೊಳ್ಳೆಗಳು ಪರಿಸರದವರಿಗೆ ಸಾಂಕ್ರಾಮಿಕ ರೋಗಗಳನ್ನು ಹರಡಲು ಕಾರಣವಾಗುತ್ತಿದೆ. ಮಂಜೇಶ್ವರ ರಾಕಂ ಜಂಕ್ಷನ್ನ ಈ ದಾರಿಯಾಗಿ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ವ್ಯಾಪಾರಿಗಳು ಸೇರಿದಂತೆ ದಿನನಿತ್ಯ ನೂರಾರು ಮಂದಿ ನಡೆದಾಡುತ್ತಿದ್ದಾರೆ. ಇವರೆಲ್ಲರೂ ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುವಂತಾಗಿದೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.